ನಮಸ್ಕಾರ ವೀಕ್ಷಕರೇ, ರುಚಿಯಾದ ಸವಿರುಚಿಯಾದ ಖಾದ್ಯಗಳನ್ನು ಕಲಿಸುವಂಥ ಕಾರ್ಯಕ್ರಮವೇ ಈ ನಮ್ಮ ಸವಿರುಚಿ. ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ದೂರದ ಬೆಂಗಳೂರಿಂದ ಬಂದು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಝಾನ್ಸಿ ಅವರು. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ನಮಗೆ ಹೇಳಿಕೊಡ್ತಾರೆ, ಬೆಂಗಳೂರಿನ ಖಾದ್ಯಗಳು ಯಾವುದು ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಸೊ ಬ್ಯಾಂಗ್ಳೂರಿಂದ ಬಂದಿದ್ದೀರಿ. ಸೊ ಬ್ಯಾಂಗ್ಳೂರಿದ್ದು ಯಾವ ರೆಸಿಪಿ ನಮಗೆ ಹೇಳ್ಕೊಡ್ಲಿಕ್ಕಿದ್ದೀರಿ? ನಾವು ಇರೋದು ಬೆಂಗಳೂರಿನಲ್ಲಾದರೂ ನಾವು ಮೊದಲೇ ಕಲ್ತಿದ್ದನ್ನು ನಿಮ್ಮೊಡನೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಅಂದರೆ ನಾನೀಗ 15 ವರ್ಷದಿಂದ ಇಲ್ಲಿಗೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮ ಪರಿಚಯ ಆಗಿತ್ತು, ಇದು ಒಂದು ಅವಕಾಶ ಸಿಕ್ತು. ಹಾಗಾಗಿ ಇದೊಂದು ನಾನು ಕಲ್ತಂಥ ರೆಸಿಪಿಯನ್ನು ನಿಮ್ಮೊಡನೆ ಇನ್ನೊಂದು ಸಲ ಹಂಚ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇರೋದು. ತುಂಬ ಸಂತೋಷ. ನೋಡಿ, ಯಾವಾಗ ಒಂದು 15 ವರ್ಷದ ಮುಂಚೆ ನೀವು ಬಂದಾಗ ಸೊ ಆವಾಗ ಯಾವುದು ರೆಸಿಪಿ ಹೇಳ್ಕೊಟ್ಟಿದ್ರಿ ವೆರಿ ಸಾರಿ, ನನಗೆ ನೆನಪಿಲ್ಲ. ಬಟ್ ನೀವಂತೂ ಯಾವಾಗಲೂ ಟಚಲ್ಲಿದ್ದೀರಿ. ಹಾಗಾಗಿ ಸೊ ಇವತ್ತು ನಮಗೆ ಬ್ಯಾಂಗ್ಳೂರಿಗೆ ಹೋಗಿ ಬಂದ ನಂತರ ಎಲ್ಲಿದೋ ಒಂದು ರೆಸಿಪಿ ನಮಗೆ ಹೇಳ್ಕೊಡ್ತಿದ್ರಿ. ಎಲ್ಲಿಯ ರೆಸಿಪಿ? ಅಂದರೆ ಇದು ನಾವು ಮೊದಲು ನಮ್ದು ಇದಾಗಬೇಕಿದ್ರೆ ಶಿರಾಲಿಯಲ್ಲಿ ಇದ್ವಿ. ಶಿರಾಲಿ ಅಂದರೆ ಭಟ್ಕಳ ಶಿರಾಲಿಯಲ್ಲಿ. ಅಲ್ಲಿ ಕೊಂಕಣಿ ಅವ್ರದ್ದು ಸ್ಪೆಷಲ್ ಆಗಿ ಬೆಂಡೆಕಾಯ್ದು ಪೋಡಿ ಅಂತ ಹೇಳಿ ಮಾಡ್ತಾರೆ. ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಬೆಂಡೆಕಾಯಿನೂ ನಾನು ಈಗ ಮಗಳ ಮನೆಯಿಂದ ಬಂದಿರೋದ್ರಿಂದ ಮನೆಯಲ್ಲೇ ಬೆಳೆದು ಬೆಂಡೆಕಾಯಿ ಇತ್ತು. ಹಾಗಾಗಿ ಆ ಹೊಸ ರುಚಿಯನ್ನು ನಿಮ್ಗೆ ತೋರಿಸೋಣ ಅಂತೇಳಿ ತುಂಬ ಆಸೆ ಆಯಿತು. ಅದನ್ನು ಅಷ್ಟು ಪ್ರೀತಿ ಇಟ್ಟು ಇಷ್ಟು ವರ್ಷದ ನಂತರ ಕೂಡ ಬಂದು ನಮಗೆ ಅಡುಗೆನ ಹೇಳ್ಕೊಡ್ತೀರಿ. ತಡ ಮಾಡೋದು ಬೇಡ, ಕಿಚನ್ಗೆ ಹೋಗೋಣ. ಸೊ ಅಲ್ಲೇ ಮಾತಾಡಿಕೊಂಡು ಅಡುಗೆಯನ್ನು ಕೂಡ ಕಲಿಯೋಣ. ಓಕೆ, ಥ್ಯಾಂಕ್ ಬನ್ನಿ ಯು ಮೇಡಮ್, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಅದೇ ನಾನು ಊರ್ ಬೆಂಡೆ ಅಥವಾ ಬಿಳೆ ಬೆಂಡೆ ಅಂತಾರಲ್ಲ, ಅದು ಮನೆಯಲ್ಲೇ ಬೆಳೆದಿದ್ದು. ಅದರಿಂದ ನಾನು ಪೋಡಿ ಅಂತ ಹೇಳ್ತಾರೆ, ಅದೇ ಕೊಂಕಣಿ ಸ್ಪೆಷಲ್ ಅದು. ಅದನ್ನು ನಾನು ಕಲ್ತ್ಕೊಂಡಿದ್ದು, ಯಾವಾಗಲೂ ಮಾಡ್ತಾ ಇರ್ತೀನಿ. ಅದನ್ನು ನಿಮಗೂ ರುಚಿ ತೋರಿಸುವಂತೇಳಿ. ಸೂಪರ್. ಮನೆಯಲ್ಲಿ ಬೆಳೆದಂಥ ತರಕಾರಿ, ಅದು ಸಾವಯವ ತರಕಾರಿ ಅಂದರೆ ಇನ್ನೂ ಒಲವು ಜಾಸ್ತಿ ಅಲ್ವಾ? ಹೌದು, ಅದು ನನ್ನ ಮಗಳ ಮನೆಯಿಂದ ತಂದಿದ್ದು. ಇನ್ನೂ ಪ್ರೀತಿ ಜಾಸ್ತಿ. ಅಂದರೆ ನಿನ್ನೆ ನಾನು ಅವ್ರ ಮನೆಯಿಂದನೇ ತಗೊಬನ್ನಲ್ಲ, ಹಾಗಾಗಿ ಆ ಸವಿಯನ್ನು ನಿಮಗೂ ಹಂಚೋಣ ಅಂತ. ಓಕೆ ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಫಸ್ಟಿಗೆ ಏನು ಕೊಡಲಿ? ಇದಕ್ಕೆ ನಾನು ಮೊದಲಿಗೆ ನೋಡಿ, ಬೆಂಡೆಕಾಯನ್ನು ಇದು ಊರು ಬೆಂಡೆ ಅಂದರೆ ಇದು ಸಿಗೋದು ಅಪರೂಪ ನಿಜ ಹೇಳಬೇಕಿದ್ರೆ. ಈ ಸೀಸನ್ ಟೈಮ್ನಲ್ಲೆಲ್ಲ ಒಂದೊಂದು ಬೆಂಡೆಕಾಯಿಗೆ 10 ರೂಪಾಯಿ ಮೇಲೆ ಇರುತ್ತೆ. ಆ ಬೆಂಡೆಕಾಯಿಗೆ ರುಚಿನೂ ಜಾಸ್ತಿ ಇರುತ್ತೆ. ಈ ಬೆಂಡೆಕಾಯನ್ನು ಉದ್ದುದ್ದಾಗಿ ಈ ರೀತಿಯಾಗಿ ಕತ್ತರಿಸಿಟ್ಕೋಬೇಕು. ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ. ಅಂದರೆ ಇದಕ್ಕೆ ನೀರು ಮತ್ತು ಬೇಡ, ಅದಕ್ಕೆ ಬೇರೆ ನೀರು ಬೇಡ. ಅದರದ್ದೇ ನೀರಲ್ಲಿ ನಾವು ಈ ರವೆ ಮತ್ತು ಡ್ರೈ ಆಗಿ ಅದಕ್ಕೆ ಅದರಲ್ಲಿ ಹೊರಳಿಸ್ಕೊಂಡು ಮಾಡಬೇಕಾಗತ್ತೆ. ಸಾಧಾರಣ ಇದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಹೀಗೆ ಮಾಡಿಟ್ಕೊಂಡ್ರೆ ನಾವು ರವಾ ಮಿಶ್ರಣ. ಸ್ವಲ್ಪ ಲೋಳೆ ಇರಲ್ಲ ಅಲ್ವಾ? ಇಲ್ಲ, ಲೋಳೆ ಇರಲ್ಲ. ಲೋಳೆ ಸ್ವಲ್ಪ ಕಡಿಮೆ ಉಳಿದ ಬೆಂಡೆಕಾಯಿ ಹೋಲಿಸಿದ್ರೆ. ಇದಕ್ಕೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಒಂದು 5 ನಿಮಿಷ ಮೊದಲು ಹೀಗೆ ಉಪ್ಪು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಖಾರ ಎಲ್ಲ ಆಮೇಲೆ ಹಿಡ್ಕೊತ್ತೆ. ಇದು ಉಪ್ಪು ಸಾಧಾರಣ ಇದಕ್ಕೆ ಸಾಕಾಗಿರುತ್ತೆ. ಇದು ಇಲ್ಲಾಂದ್ರೆ ಒಂದು ಬೇಕಿದ್ರೆ ರುಚಿ ನೋಡ್ಬೋದು. ಆಮೇಲೆ ಸಾಧಾರಣ ಸಾಕಾಗಿರುತ್ತೆ. ಇದನ್ನು ಒಂದ್ಸಲ ಇಲ್ಲ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ನೋಡಿ, ಇದು ಚಿರೋಟಿ ರವೆ ಅಥವಾ ಚಿಕ್ಕದಾಗಿರೋ ರವೆ ಇರುತ್ತಲ್ಲ, ಈ ರವೆಯನ್ನು ತಗೊಳ್ಬೇಕು. ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಪುಡಿಯನ್ನು ಹಾಕಬೇಕು. ಇದಕ್ಕೆ ಹಾಕೊಳ್ಳೋದು ಡ್ರೈ ಆಗಿ ಇದನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳೋದು. ಇದಕ್ಕೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರವನ್ನು ಇದಕ್ಕೆ ಹಾಕ್ಕೊಂಡು, ಮತ್ತು ಇದಕ್ಕೆ ರುಚಿಗೆ ಇಂಗನ್ನು ಹಾಕಬೇಕು. ಅಂದರೆ ಈ ಬೆಂಡೆಕಾಯಲ್ಲಿ ಅಥವಾ ಏನಾದರೂ ನಮಗೆ ವಾಯು ಆಗುತ್ತೆ ಅಂತ ಅನಿಸಿದರೆ ಇಂಗನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಇಂಗನ್ನು ಇದಕ್ಕೆ ಹಾಕಿ ಮಿಶ್ರ ಮಾಡ್ಕೋಬೇಕು. ಕೈಯಿಂದನೇ ಮಿಶ್ರ ಮಾಡ್ಕೋಬೇಕು. ಯಾಕೆಂದರೆ ಈ ಇಂಗು ಮಿಶ್ರ ಆಗೋಕ್ಕೆ ಕಷ್ಟ ಆಗುತ್ತೆ ಸ್ಪೂನಲ್ಲಿ ಮಾಡೋದ್ರಿಂದ. ಚೂರೇ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಮುದ್ದೆ ಇಂಗು ಇರುತ್ತಲ್ವ, ನಾವು ಪುಡಿ ಇಂಗು ಪುಡಿ ಇಂಗಿನ ಬದಲು ನಾವು ಇದನ್ನೇ ಬಳಸೋದು. ಈ ಸ್ಪೂನಲ್ಲಿ ಕಲಸಿದ್ರೆ ಆಗತ್ತೆ, ಆದರೆ ಈ ಇಂಗು ಎಲ್ಲ ಕಡೆ ಆಗೋಲ್ಲ. ಹಾಗಾಗಿ ಇವೊಂದ್ಸಲ ಮಿಶ್ರ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಬೇಕಿದ್ರೆ ಆಮೇಲೆ ಅದನ್ನು ಹೊರಳಿಸಬೇಕಾಗತ್ತೆ. ಈಗ ಒಂದ್ಸಲ ಮಾಡಿಕೊಂಡು ನಾವು ಇದನ್ನು ಇನ್ನೊಮ್ಮೆ ಇಂಗು ಎಲ್ಲ ಕಡೆಗೂ ಹರಡೋ ಹಾಗೆ ಮಾಡ್ಕೋಬೇಕು. ಇದಕ್ಕೆ ನೀರು ಬೇಕಾಗೋದೇ ಇಲ್ಲ. ಇದಕ್ಕೆ ನೀರು ತಾಗಿಸೋ ನೀರು ಬೇಕಂತಲೇ ಇಲ್ಲ. ಇದು ಯಾವುದೇ ತರಕಾರಿ ಮಾಡುವಾಗಲೂ ಅಷ್ಟೇ.
ಇದು ಊಟದ ಜೊತೆಗೆ ಊಟದ ಜೊತೆಗೆ ಅಥವಾ ಸಂಜೆಗೆ ಸಂಜೆ ಹೊತ್ತಿಗೂ ಮಾಡ್ಕೋಬಹುದು. ಅದೇ ಅವರು ಕೊಂಕಣಿಯವರಲ್ಲಿ ಹೆಚ್ಚಾಗಿ ಮಧ್ಯಾಹ್ನದ ಊಟದ ಜೊತೆಗೆ ಇದನ್ನ ನೆಂಚ್ಕೊಳ್ಳೋಕೆ ಅಂತೇಳಿ ಮಾಡ್ತಾರೆ. ಸೈಡ್ ಡಿಶ್ ದಾಳಿತವೆ, ದಾಳಿತವೆ ಮತ್ತು ಪೋಡಿ ಅಂತಾರೆ ಇದಕ್ಕೆ. ಓಕೆ. ಬೆಂಡಿ ಪೋಡಿ ಏನೋ ಹೇಳ್ತಾರೆ. ನನಗೆ ಕೊಂಕಣಿ ಅಷ್ಟು ಬರೋಲ್ಲ, ಮಕ್ಕಳಿಗೆಲ್ಲ ಬರ್ತಿತ್ತು. ನಾವು 14 ವರ್ಷ ಶಿರಾಲಿಯಲ್ಲಿ ಪುತ್ತಮ್ಮನ ಮನೆ ಅಂತ ಇದ್ವಿ. ಅದು ಈ ಸವಿ ನೆನಪು ನನಗೆ ಅರ್ಧ ಬಂದಿದ್ದು ಅಂದರೆ, ಅವರೀಗ ಪುತ್ತಮ್ಮ ನಮ್ಮ ಜೊತೆಗೆ ಇಲ್ಲ, ಅವ್ರ ಮೊಮ್ಮಗಳ ಮದುವೆ ನಾಡ್ದು ಇದೆ. ಅವಾಗ ನನಗೆ ಇದನ್ನೇ ಮಾಡಿ ತೋರಿಸೋಣ, ಅವರಿಗೊಂದು ಕ್ರೆಡಿಟ್ ಕೊಟ್ಟಂಗೂ ಆಯಿತು, ನಮ್ಗೆ ಅವ್ರ ನೆನಪು ಮಾಡ್ಕೊಂಡಂಗೂ ಆಯಿತು ಅಂತೇಳಿ ಈ ನಿಮ್ಮೊಡನೆ ಮಾತಾಡಿದಾಗ ಅಡುಗೆಗೂ ಒಂದು ಅವಕಾಶ ಕೊಟ್ರಲ್ಲ, ಹಾಗಾಗಿ ಇದನ್ನೇ ಮಾಡಿ ತೋರಿಸೋಣ, ಎಲ್ಲದು ಒಟ್ಟಿಗೆ ಕೂಡಿ ಬಂತು ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇದು ಈ ಮಿಶ್ರ ಆಗಿದೆ ಈಗ. ಓಕೆ. ಇಲ್ಲಿ ದೋಸೆ ಕಾವಲಿ ಅಥವಾ ಚಪಾತಿ ಸುಡೋ ಕಾವಲಿಯನ್ನು ಇಟ್ಕೋಬೇಕು. ಸೊ ಇದು ಕಾವಲಿಯಲ್ಲಿ ಕಾಯಿಸುವಂಥದ್ದು, ಡೀಪ್ ಫ್ರೈ ಅಲ್ಲ? ಡೀಪ್ ಫ್ರೈ ಅಲ್ಲ, ಅಂದರೆ ಇದಕ್ಕೆ ತುಂಬ ಎಣ್ಣೆ ಬೇಕಾಗೋಲ್ಲ. ಇದು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದರೆ ಅಷ್ಟೇ. ತುಂಬ ಸುಲಭ ಮತ್ತು ಎಣ್ಣೆ ಇಲ್ಲದೆ ಇದ್ದಂಥ ಹೆಲ್ದಿ ರೆಸಿಪಿ ಅಂತ ಹೇಳಬೇಕು. ಎಣ್ಣೆ ಅದರಲ್ಲೂ ಕೂಡ ಸ್ವಲ್ಪನೇ ಸಾಕು ಮತ್ತು ಬೇಗನೆ ಆಗುವಂಥದ್ದು. ಈಗ ಇದು ರವಾ ಮಿಶ್ರಣನೂ ಆಗಿದೆ, ಕಾವಲಿನೂ ಕಾಯ್ತಾ ಇದೆ ನೋಡಿ. ಇದಕ್ಕೂ ಉಪ್ಪು ಹೀರ್ಕೊಂಡು ನೀರಿನ ಅಂಶ ಬಂದಿದೆ. ಅಂದರೆ ಈ ರೀತಿ ಬಂದರೆ ನೋಡಿ, ನಾವು ಡ್ರೈಯನ್ನು ಇದರಲ್ಲಿ ಅದಿಸಿದಾಗ ಈ ಮಸಾಲೆ ಇದಕ್ಕೆಲ್ಲ ಅಂಟ್ಕೊಳ್ಳುತ್ತೆ. ಇದೊಂದು ಬೇಕಿದ್ರೆ ನಾವು ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋ. ಅದಕ್ಕೇನೆ ಹಾಕಿ ಹೊರಳಿಸಿದ್ರೆ ಆಗ್ಲಿಕ್ಕಿಲ್ಲ, ಅದಕ್ಕೆ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ನಾವು ಆದಷ್ಟು ವೇಸ್ಟನ್ನು ಮಾಡಬಾರ್ದು. ಇದು ಇನ್ನೊಮ್ಮೆ ಏನಾದರೂ ಬೇರೆದು ಮಾಡುವಾಗ ಆಗುತ್ತಲ್ವ, ಅಂದರೆ ಇಲ್ಲಿ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ಒಂದೊಂದೇ ಮಾಡಿ ಇಟ್ಕೊಂಡ್ರೆ ನಮ್ಗೆ ಇಡುವಾಗಲೂ ಚೆನ್ನಾಗಿರುತ್ತೆ, ಅಂದರೆ ಅಲ್ಲೆಲ್ಲ ಸಿಡಿಯೋಲ್ಲ, ನಾವು ಕ್ಲೀನ್ ಮಾಡುವಾಗಲೂ ಚೆನ್ನಾಗಿರುತ್ತೆ. ಒಂದು ಲೇಯರ್ ಬಂದರೆ ಸಾಕು. ಅಂದರೆ ಈ ರೀತಿಯಾಗಿ ಮಾಡುವಂಥದ್ದು ಬೆಂಡೆಕಾಯಿಂದ ಮಾತ್ರ? ಎಲ್ಲ ತರಕಾರಿಯಿಂದನೂ ಮಾಡ್ತಾರೆ. ಅವ್ರು ನುಗ್ಗೆಕಾಯಿ ಸಹಿತ ಮಾಡ್ತಾರೆ. ನುಗ್ಗೆಕಾಯಿಯನ್ನು ಹೀಗೆ ಸೀಳಿಬಿಟ್ಟು ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಆಲೂಗಡ್ಡೆ ಮಾತ್ರ, ಅದಕ್ಕೆ ಖಾರ ಏನು ಬೇಡ. ಅದೇ ಇದಕ್ಕೆ ಖಾರ ಹಾಕಿರ್ತೀವಿ, ಇಲ್ಲೇ ಹಾಕಿರ್ತೀವಿ, ಅಲ್ಲಿ ಹಾಕಬೇಕು ಅಂತ ಇಲ್ಲ. ಇನ್ನು ಖಾರ ತುಂಬ ಬೇಕು ಅಂದರೆ ಬೇಕಿದ್ರೆ ಹಾಕೋಬಹುದು. ನಾವು ಮೈಲ್ಡ್ ಖಾರ ತಿನ್ನೋರಲ್ವ, ಹಾಗಾಗಿ ಇಷ್ಟು ಸಾಕಾಗತ್ತೆ. ಇನ್ನೂ ಬೇಕು ಅಂದರೆ ಇದಕ್ಕೂ ಮಸಾಲೆ ಹಚ್ಕೊಂಡು ಇದರಲ್ಲಿ ಒಣ ರವೆಯಲ್ಲಿ ಹೊರಳಿಸ್ಕೋಬಹುದು. ಇದರದ್ದು ಜೀಗುಜ್ಜೆ, ಆಲೂಗಡ್ಡೆ, ಬಾಳೆಕಾಯಿ, ಹಾಗಲಕಾಯಿ ಎಲ್ಲ ತರಕಾರಿಯಲ್ಲೂ ಮಾಡ್ಬೋದು. ನಾವು ಯಾವುದನ್ನು ಸ್ಲೈಸ್ ಆಗಿ ಮಾಡ್ಲಿಕ್ಕೆ ಬರುತ್ತೋ, ಹೀರೆಕಾಯಿ, ಪ್ರತಿಯೊಂದು ತರಕಾರಿಯನ್ನು ಮಾಡ್ಬೋದು. ಇದು ಕಾದಿದೆ, ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳುವ ಅಷ್ಟೇ. ಅದು ತುಂಬ ಬೇಡ, ಮೇಲಿನ ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ಅಷ್ಟೇ. ಒಂದು 2 ಚಮಚದಲ್ಲಿ ನಾವು 15-20 ಬೆಂಡೆಕಾಯನ್ನು ಇದು ಆಗಿದೆ. ಈಗ ಇದನ್ನು ಈ ರೀತಿ ಇಟ್ಟರೆ ಆಯಿತು. ಇದನ್ನು ದೊಡ್ಡ ಉರಿಯಲ್ಲೇ ಕಾಯಿಸ್ಕೊಳ್ಳೋದು ಇಲ್ಲ, ಹಾಗೆ ಅಂತ ಇಲ್ಲ, ನಮಗೆ ಬಿಸಿಯಾಗಿ ಬಂದರೆ ಸಾಕು. ಸ್ವಲ್ಪ ಸಣ್ಣ ಉರಿ ಮಾಡಿ. ಇದು ನಿಮಗೆ ತಿನ್ನುವಾಗ ಇದು ಲೋಳೆ ಅನಿಸೋದೇ ಇಲ್ಲ ನೋಡಿ. ಇದು ಲೋಳೆ ಅಂಟ್ಕೊಂಡು ಬರೋಲ್ಲ. ಮತ್ತು ಈ ಬಿಳೆ ಬೆಂಡೆಯಲ್ಲಿ ಲೋಳೆ ಕಡಿಮೆ ಉಳಿದ ಬೆಂಡೆ ಹೋಲಿಸಿದ್ರೆ. ಈಗ ಘಾಟಿ ಬೆಂಡೆಕಾಯಿ ಅಂತ ಅದರಲ್ಲಿ ಈಗ ಮಾಡುವಾಗ ಅದಕ್ಕೆ ಏನಾದರೂ ಈ ಲೋಳೆ ಹೋಗ್ಲಿಕ್ಕೋಸ್ಕರ ಹುಳಿ ರಸ ಏನಾದರೂ ಬೇಕಾಗುತ್ತೆ. ಇದಕ್ಕೆ ಬೇಕಾಗಲ್ಲ ಮಾಡ್ಕೊಳ್ಳೋದು. ಅಲ್ಲಿ ನೀವು ಉಪ್ಪು ಹಾಕುವಾಗ ಇಲ್ಲ, ಅದಕ್ಕೂ ಅಷ್ಟೊಂದು ಲೋಳೆ ಬಿಟ್ಕೊಡಲ್ಲ. ಅದು ಇನ್ನೂ ಮೆದುವಾಗಿ ಬರುತ್ತೆ. ಇದು ಒಂಥರ ಕ್ರಿಸ್ಪಿ ಥರನೇ ಇರುತ್ತೆ, ಆದರೆ ರುಚಿ ಚೆನ್ನಾಗಿರುತ್ತೆ. ಇದರದ್ದು ಯಾವುದೇ ಅಡುಗೆ ಮಾಡಿದರೂ ರುಚಿ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ನಮ್ಮ ಹವ್ಯಕರ ವಿಶೇಷದ ಹಸಿ ಮಾಡ್ತೀವಿ, ಪಳದ್ಯ ಅಂತ ಮಾಡ್ತೀವಿ, ಮಜ್ಜಿಗೆ ಹುಳಿ ಮಾಡ್ತೀವಿ. ಎಲ್ಲದರಲ್ಲೂ ಇದು ತುಂಬ ರುಚಿಯಾಗಿರುತ್ತೆ. ನೀವು ಇತ್ತೀಚೆಗೆ ತಿಂದಿದ್ದು ಸುಳ್ಳು ಇದು ಅಂದಲ್ಲ. ನನ್ನ ಮಗಳ ಮನೆ ಕೈ ರುಚಿಯನ್ನು ನಿಮಗೆ ತೋರಿಸೋಣ ಅಂತೇಳಿ ಇದೊಂದು ಯೋಗ ಇತ್ತು ಅನಿಸುತ್ತೆ. ಇದಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಮೇಲಿಂದ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ. ಇಷ್ಟ ಇದರಲ್ಲೂ ಮಾಡ್ಕೋಬೋದು, ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರವೆ ಒಣ ಇರೋ ಬದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಕಡೆ ಸ್ವಲ್ಪ ಎಣ್ಣೆ ಇರುತ್ತೆ, ಇನ್ನೂ ಜಾಸ್ತಿ ಹಾಕೋಬೋದು. ನಾನು ಕಡಿಮೆ ಎಣ್ಣೆಯಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಜಾಸ್ತಿ ಯಾವಾಗಲೂ ಯಾರು ಎಣ್ಣೆ ಬೇಡ ಅವರು ಈ ಥರ ಮಾಡ್ಕೊಂಡು ಅದೇ ಕಡಿಮೆ ಎಣ್ಣೆಯಲ್ಲೇ ಮಾಡ್ಕೋಬೋದು. ಇನ್ನೂ ಒಂದು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಚಿಮ್ಸ್ಬಿಟ್ರೆ ಮುಚ್ಚಿಡಬೇಕು. ಆ ಉಗಿಯಲ್ಲಿ ಬೆಂದು ಬರುತ್ತೆ. ಒಂದ್ಸಲ ಮುಚ್ಚಿ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಊಟಕ್ಕೆ ಬಟ್ಲು ಇಟ್ಕೊಂಡು ಇದನ್ನು ಮಾಡ್ಕೋಬಹುದು. ತಕ್ಷಣ ಮಾಡ್ಕೊಳ್ಬೋದು. ದಾಲಿ ತೋಯನ್ಸ್ಗೆ ಜೊತೆಗೆ ಇದು ಚೆನ್ನಾಗಿರುತ್ತೆ. ಸೂಪರ್. ತೆಗೆಯುವುದಾ? ಇದ್ರ ತೆಗೆದು ಆ ಕಡೆನೂ ಹಾಕಬೇಕು. ಇಲ್ಲಿ ಗೊತ್ತಾಗತ್ತೆ ನಿಮಗೆ ಇದು ಬೆಂದಿದೆಯೋ ಇಲ್ಲ ಅಂತೇಳಿ. ಸ್ವಲ್ಪ ಬಣ್ಣ ಬದಲಾಗಿರುತ್ತೆ.
ಇಲ್ಲಾಂದ್ರೆ ಇದು ಹಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಎಳೆ ಬೆಂಡೆಕಾಯಿನ ಹಸಿದಾಗ ತಿಂದರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಬೆಂಡೆಕಾಯ? ಹಾಂ, ಬೆಂಡೆಕಾಯಿ. ಹಾಂ ಹಾಂ ಹಾಂ. ಈ ಎಳೆ ಬೆಂಡೆಕಾಯಿ ನಾವು ಮನೆಯಲ್ಲೇ ಬೆಳ್ಕೊಂಡ್ರಂತೂ ಎಳೆದಿರುತ್ತಲ್ವ, ಅದನ್ನು ಹಾಗೆ ತಿಂದರೆ, ಲೋಳೆ ಸಹಿತ ತಿಂದರೆ ಮೂಲವ್ಯಾಧಿ ಬೇಗ ಕಡಿಮೆ ಆಗುತ್ತೆ. ಮತ್ತು ಈಗ ಏನು ಹೇಳ್ತಾರೆ ಅಂದರೆ, ಡಯಾಬಿಟಿಸ್ ಇದ್ದವರನ್ನು ಈ ಬೆಂಡೆಕಾಯಿನ ರಾತ್ರಿಗೆ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಡಬೇಕು. ಬೆಳಿಗ್ಗೆ ಆ ಬೆಂಡೆಕಾಯಿ ಹೋಳನ್ನು ತೆಗೆದು ಆ ನೀರನ್ನು ಲೋಳೆ ಆಗಿರುತ್ತೆ ಅದನ್ನು ಕುಡಿಯೋದ್ರಿಂದ ಡಯಾಬಿಟಿಸ್ ತುಂಬ ಮಂದಿಗೆ ಕಡಿಮೆ ಆಗಿದೆ ಅಂತೆ. ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಮಂದಿ ಅದನ್ನು ಟ್ರೈ ಮಾಡಿ ಕಡಿಮೆ ಆಗಿದೆ ಅಂತಾರೆ. ನಮ್ಮ ಮನೆಯಲ್ಲಿ ಸದ್ಯಕ್ಕೆ ನಮ್ಮಲ್ಲಿ ಸದ್ಯ ಯಾರಿಗೂ ಡಯಾಬಿಟಿಸ್ ಇಲ್ಲ, ಆದರೆ ಹತ್ತಿರದ ನೆಂಟರೆಲ್ಲ ಹೇಳಿ ಅದನ್ನು ಕಡಿಮೆ ಮಾಡ್ಕೊಂಡವರು ಇದ್ದಾರೆ. ಅದು ಮತ್ತೆ ಈ ಮನೆಯಲ್ಲೇ ಬೆಳೆದ ಬೆಂಡೆಕಾಯಿ ಅಂತೂ ರಾಸಾಯನಿಕ ರಹಿತವಾಗಿರುತ್ತಲ್ವ, ಸಾವಯವ ರೀತಿಯಲ್ಲಿ. ಎಷ್ಟೊಳ್ಳೆ ಟಿಪ್ ನೋಡಿ. ಆ್ಯಕ್ಚುಲಿ ಸುಮ್ಮನೆ ಈ ಮದ್ದೆಲ್ಲ ಅಂದರೆ ಇದೆಲ್ಲ ಪ್ರಥಮ ಚಿಕಿತ್ಸೆಯಾಗಿ ಮಾಡೋದು. ಅಂದರೆ ಆಮೇಲೆ ಡಾಕ್ಟ್ರದ್ದು ಬೇಕಾಗತ್ತೆ, ಓಕೆ, ತುಂಬ ಜಾಸ್ತಿ ಇದ್ದಾಗೆಲ್ಲ ಬೇಕಾಗತ್ತೆ. ಆದರೆ ಮೊದಲ ಹಂತದಲ್ಲಿ ಏನಾದ್ರು ಡಯಾಬಿಟಿಸ್ ಇದ್ರೆಲ್ಲ ಆ ರೀತಿ ಮಾಡ್ಕೋಬಹುದು. ನೋಡಿ, ಇದು ಈ ರೀತಿ ರವಾ ಕೆಂಪಾಗಿ ಬಂದಿದೆ ಅಂದರೆ ಅದು ಸಾಧಾರಣ ಬೆಂದು ಬಂದಿದೆ ಅಂತಲೇ. ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಇಟ್ಟರೆ ರವಾ ಕೆಂಪಾಗಿರುತ್ತೆ ಅಷ್ಟೇ, ಒಳಗಿಂದು ಕೆಂಪಾಗಿರೋದಿಲ್ಲ. ಇನ್ನೊಂದು ಸಲ ಬೇಕಿದ್ರೆ ಮುಚ್ಚಿಟ್ರೆ ಆಯ್ತು. ಇದೀಗ ಬೆಂದಿರಬೇಕು ಹೆಚ್ಚಾಗಿ. ಒಂದು ವೇಳೆ ಇದು ರವಾ ಬೆಂದಿಲ್ಲ, ರವಾ ಕೆಂಪಾಗಲಿಲ್ಲ ಅಂದ್ರೂ ಅಲ್ಲಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಬೆಂಡೆಕಾಯಿ. ಇದ್ರ ಟೇಸ್ಟೇ ಬೇರೆ ರೀತಿ ಇರುತ್ತೆ. ನಾವು ಕಾವಲಿಯಲ್ಲಿ ಈ ರೀತಿಯಾಗಿ ಬೇಯಿಸಿದ್ದು ನೋಡಿ, ಇದು ಈ ರೀತಿ ಕೆಂಪಾಗಿ ಬಂದಿದ್ರೆ ಬೆಂದಿದೆ ಅಂತ ಅರ್ಥ. ಅದು ನಿಮ್ಗೆ ಖಾರ ಎಲ್ಲ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಜಾಸ್ತಿ ಹಾಕ್ಕೋಬೋದು. ನಾನು ಮೈಲ್ಡ್ ಖಾರದ್ದು ಮಾಡಿ ತೋರಿಸ್ತಾ ಇರೋದು. ಮಸಾಲೆಗೂ ನೀವು ಇನ್ನು ಬೇಕಿದ್ರು ಬೇರೆ ಬೇರೆ ಪೌಡ್ರೆಲ್ಲ ಹಾಕ್ಕೋಬೋದು, ಆದರೆ ಇದು ಸಾಕು, ಸಿಂಪಲ್ ಆಗಿ ಸಾಕು. ಇದಾಗಿದೆ, ಆಗಿದೆ ಈಗ. ಈಗ ಇದನ್ನು ನಿಮಗೆ ಹಾಕ್ಕೊಡ್ತೀನಿ. ಸೊ ಇದು ಪೂರ್ತಿ ಉದ್ದ ಬೆಂಡೆಕಾಯಿ ಕೂಡ ಫುಲ್ ಬೆಂಡೆಕಾಯನ್ನೇ ಉದ್ದದಕ್ಕೆ ಸೀಳಿಗೆ ಸಹ ಮಾಡ್ಬೋದಲ್ಲ? ಹಾಂ, ಅದೇ ದೊಡ್ಡ ದೊಡ್ಡದಾಗೂ ಮಾಡ್ಕೋಬೋದು. ಇದು ಬೇಯೋಕೆ ಅಥವಾ ಮಗ್ಚೋಕೆಲ್ಲ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದು ಇದೆ. ಎಣ್ಣೆ ಮತ್ತು ಟಿ ವಿ ಅಂತೇಳಿ ಹಾಕಿದ್ದೀನಿ ನೋಡಿ. ಇದು ಬೆಂಡೆಕಾಯ್ದು ಪೋಡಿ ಅಂತ ಮಾಡಿರೋದು. ರುಚಿ ಹೇಗಿದೆ ಅಂತ ನೋಡಿ ಹೇಳಿ. ಓಕೆ, ಸೊ ಅದರಲ್ಲೂ ಕೂಡ ನಮ್ಮ ಟಿವಿ ಅಂತ ಎಣ್ಣೆ ಮತ್ತು ಟಿ ವಿ ಅಂತ ಇದೆ. ಓಕೆ, ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಅಭಿಮಾನ ಇದರಲ್ಲೇ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಬಿಸಿ ಬಿಸಿ ಆದಂಥ ಬೆಂಡೆಕಾಯಿ ಪೋಡಿ ತಯಾರಾಗಿದೆ. ಸೊ ಅದರಲ್ಲೂ ಕೂಡ NTV ಅಂತ ಬೇರೆ ಅದನ್ನು ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬೆಂಡೆಕಾಯಿ ಪೋಡಿ ತಯಾರಿಸುವ ವಿಧಾನ. ಮೊದಲಿಗೆ ಸಣ್ಣಗೆ ಉದ್ದನೆ ತುಂಡು ಮಾಡಿದ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸಿ 5 ನಿಮಿಷ ನೆನೆಯಲು ಇಡಿ. ನಂತರ ಬಾಂಬೆ ರವೆಗೆ 1 ಚಮಚದಷ್ಟು ಮೆಣಸಿನ ಪುಡಿ, ಹಿಂಗು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆ ನಂತರ ಬೆಂಡೆಕಾಯನ್ನು ರವೆಯಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬೆಂಡೆಕಾಯಿ ಪೋಡಿ ಊಟದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.